ತುಳುನಾಡಿನ ಬಹಳ ದೊಡ್ಡ ಕಾರ್ಣಿಕ ಶಕ್ತಿ ಎಂದರೆ ದೈವಾರಾಧನೆ. ತುಳುನಾಡಿನಲ್ಲಿ ಮಣ್ಣಿಗೆ ಶ್ರೇಷ್ಠ ಮಹತ್ವವಿದೆ. ನಾವು ಆರಾಧನೆ ಮಾಡುವ ಶಕ್ತಿಗೆ ಸಾನ್ನಿಧ್ಯ ಸೃಷ್ಟಿಯಾಗಬೇಕೆಂದರೆ ಮಣ್ಣಿನ ಪಾತ್ರೆಯಲ್ಲಿ ದೇವರಿಗೆ ಅಡುಗೆ ಮಾಡಿ ಸಮರ್ಪಣೆಯನ್ನ ಮಾಡಿ ಎಂದು ಸಿನಿಮಾ ನಟ ನಿರ್ಮಾಪಕ ತಮ್ಮಣ್ಣ ಶೆಟ್ಟಿ ಹೇಳಿದರು. ಅವರು ಬಂಟ್ವಾಳ ತಾಲೂಕಿನ ದಾಸಕೋಡಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅಮೂಲ್ಯ ಎಂಬ ಹೆಸರಿನ ಮಣ್ಣಿನ ಮಡಕೆಯ ಸಂಗ್ರಹ ಮತ್ತು ಮಾರಾಟ ಮಳಿಗೆಗೆ ಭೇಟಿ ನೀಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಹಿಂದಿನ ಕಾಲದಲ್ಲಿ ನಾವು ಆರಾಧನೆ ಮಾಡುತ್ತಿದ್ದ ದೇವರಿಗೆ ಮಣ್ಣಿನ ಮಡಕೆಯಲ್ಲಿ ಅಡುಗೆ ಮಾಡಿ ಮಣ್ಣಿನ ಪಾತ್ರೆಯಲ್ಲಿ ಪಂಚಾಮೃತ ಇಟ್ಟು ಅರ್ಪಿಸುತ್ತಿದ್ದೆವು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕಣ್ಮರೆಯಾಗುತ್ತಾ ಬರುತ್ತಿದೆ. ಪ್ಲಾಸ್ಟಿಕ್ ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಹೆಚ್ಚಾಗಿ ಉಪಯೋಗಿಸುವುದು ಕಂಡುಬರುತ್ತಿದೆ. ಮಣ್ಣಿಗೆ ಶ್ರೇಷ್ಠ ಮಹತ್ವವಿದೆ. ಪ್ಲಾಸ್ಟಿಕ್ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಉಪಯೋಗಿಸುವುದನ್ನು ಬಿಟ್ಟು ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸಿ ಕುಂಬಾರಿಕೆಗೂ ಪ್ರೋತ್ಸಾಹವನ್ನ ನೀಡಿದಂತಾಗ್ತಿದೆ ಎಂದು ಸಲಹೆಯನ್ನ ನೀಡಿದ್ರು. ಇನಿ ಯಾನೆ ಇನಿ ಮಾತೆರೆಗಳು ಪನ್ಪುಂದಾದ ಬಂಡ ತುಲೆ ನಮ್ಮ ಮಾತ ದೇವರಿಗೆ ಕಲ್ಲಿಯ ಮಾತ ದೀರ ಬೊಪ್ಪ ತಂಡ ಅಡಿಗೆ ಮನ್ಪಾಯ್ ಮಾತ ಮಣ್ಣದ ಪಾತ್ರನೇ ಉಪಯೋಗ ಮನ್ಪುಲಿ ದೇವಲಿಗೆ ಮಣ್ಣದ ಪಾತ್ರದ ಅಡಿಗೆಲ್ಲ ಇಷ್ಟ. ಮಣ್ಣದ ತೂರಿಡು ಕುಜಿಲ್ಡು ಕೊರ್ನಂಚಿನ ಪಂಚಾಮೃತ ಕಲಿಲ ದೈವಗೂ ಭಾರಿ ಇಷ್ಟ. ಬಹುಶಃ ಮಾತಿರಲ್ಲ ನನ್ನ ಐನೆ ನಮ್ಮ ಕುಡೋರ ದುಂಬುದ ಕ್ಲಿಂಚಿನ ಮಣ್ಣದ ಪಾತ್ರೆನೇ ದಿವಂತೆರ ಐತೆ ದೀಲಿ ದಯಪಂಡ ನಮ್ಮ ಇನಿ ಆರಾಧನೆ ಮನ್ಪುನಂಚಿನ ಶಕ್ತಿಗೆ ಸಾನ್ನಿಧ್ಯ ಸೃಷ್ಟಿ ಅವ್ರು ನಂಡ ಮಣ್ಣಿಗೆ ಭಾರಿ ಶ್ರೇಷ್ಠತೆ ಅವರಿಗೆ ಐದಾದು ನನ್ನ ಮಾತೇ ಇರಲ್ಲ. ನಮ್ಮ ಇಲ್ಲಲ್ಲಿ ದೇವರನ್ನ ಕಾರ್ಯಕ್ರಮ ಅನಾಗ ಮನ್ನದ ಪಾತ್ರೋಡೆ ಅಡಿಗೆ ಮನ್ಪುಲೆ ಮನ್ನದ ತೂರಿಡೆ ಕುಜಿಲ್ದ ದೇವಲಿಗೆ ಆ ಪಂಚಾಮೃತ ಕಲಿನ ಸಮರ್ಪಣೆ ಮನ್ಪುಲೆ ಇನಿ ಅಂಚ ಮನ್ಪುಣತ ಮುಖಾಂತರ ದೈವನೊಂಜಿ ಪೊರ್ಲುಡು ಆರಾಧನೆ ಮಂತ ಲೆಕ್ಕಲಾಪಲು ನಮ್ಮೊಂಜಿ ಕುಂಬಾರಿಕೆಗೆ ಒಂಜಿ ಪ್ರೋತ್ಸಾಹ ಮಂತ ಲೆಕ್ಕಲಾಪಲು ಇನಿ ನಮ್ಮ ಈ ಒಂಜಿ ಪ್ರತಿ ಇಲ್ಲಲ ದುಂಬುದಾದ ಅಂದಕೆಂದ ಪ್ರತಿ ಅಲ್ಪ ಅಲ್ಪ ನಂಗೆ ಇಂಚಿನ ಕುಂಬಾರಿಕೆ ಯಾವ್ಯಾವ ಕೊಟ್ಟಿಯಲು ತಗೋರಿ ಬೀಸುನ ಆ ಕುಜಿಲು ಒಲಿಪುನ ಶಬ್ದಲು ಕೇನು ಅಂತ ಬಹುಶಃ ಇನ್ನು ಅವ ಅಂಚಿನ ವ್ಯವಸ್ಥೆ ನೀನು ಇಜ್ಜಿ ಐದಾದಿ ನೀವು ಓರು ಏರಂಗಲ ಒಂಜಿರಡು ಜನ ಮನಪು ಅಕ್ಲಿಗೆ ಪ್ರೋತ್ಸಾಹ ಮನ್ಪಗ ಬಹುಶಃ ಈ ಅಮೂಲ್ಯ ಸಂಸ್ಥೆ ಮಾತ ರೀತಿದಲ್ಲ ಈ ಮಣ್ಣದ ಪರಿಕರಗಳ ಜನಗಳಿಗೆ ಕೊರ್ಪುನ ರೀತಿ ಒಂಜಿ ವ್ಯವಸ್ಥೆ ಅಂತೀರು ಹೊರ ನಿಖಿಲ್ ಮಾತಿರಲ್ಲ ಅಡಿ ಭೇಟಿದಿಲ್ಲ ಯಾನ್ಲ ಇನಿ ಅದೇ ಭೇಟಿ